ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ವತಿಯಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 20ನೇ ವರ್ಷದ ಅರ್ಹ ಫಲಾನುಭವಿ ಮಕ್ಕಳ ಶೈಕ್ಷಣಿಕ ದತ್ತು ಸ್ವೀಕಾರ ಹಾಗೂ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ತೊಕ್ಕೊಟ್ಟಿನ ಖಾಸಗಿ ಸಭಾಂಗಣದಲ್ಲಿ ನಡೆಯಿತು. ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ವಿದ್ಯೆ ಇಲ್ಲದ ಮನುಷ್ಯ ಕುರುಡನಿಗೆ ಸಮಾನ. ಕೆಲವು ವರ್ಷಗಳ ಹಿಂದೆ 60% ಅಂಕ ಪಡೆದರೆ ದೊಡ್ಡ ವಿಷಯ ಆಗ್ತಾ ಇತ್ತು. ಆದರೆ ಈಗ 100 ಅಂಕ ಪಡೆಯುತ್ತಿದ್ದು, ಇಷ್ಟು ಅಂಕ ಕೊಟ್ಟರೆ ಮುಂದಕ್ಕೆ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ದೂರವಾಗುವ ನಿಟ್ಟಿನಲ್ಲಿ ಸಂಪೂರ್ಣ ಅಂಕ ಕೊಡುವ ಬಗ್ಗೆ ಮೌಲ್ಯಮಾಪಕರು ಯೋಚಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಸರಿಯ ಅಂತ ಆಲೋಚನೆ ಮಾಡ್ಕೊಂಡು ಅಂಚಿನ ದಿನಗಳು ಬೋರ್ಡ್ ಹೋಗ್ಯನ್ನ ಆಲೋಚನೆ ಯಾಕೆಂದ್ರೆ ಆದಿರುತ್ತೆ ಮಾರ್ಕ್ ದೇದಿನ ಜೋಕ್ಲ ತಪ್ಪು ನೊಂದೆ ಬರೀತೀರು ಹಾಗೆ ಮಾರ್ಕ್ ಹೊರಡ ಅಂಡ ಇನ್ನು ಆದಿರುತ್ತೆ ಮಾರ್ಕ್ಲ ನೀವು ಕೊರಿಯಲ್ಲ ಅಂಡ ಆ ಜೋಕುಡ ಪೈಪೋಟಿ ಅದನ್ನ ಸ್ಪರ್ಧೆ ಮಾಡ್ಕೊಡಿ ಅನ್ನ ನನಾತಿ ಹೆಚ್ಚದೆ ಕೂಡ ಬರ್ಬೋದು ಅಂಚಿನ ಅದಕ್ಕೆ ತಾತ್ಕಾಲಿಕವಾದ ಒಂದು ಬ್ರೇಕ್ ಕೊಡೋದು ನೆನ್ನೆ ಅಕ್ಕಳು ನಿಜವಾದ ಆದಿರುತ್ತೆ ಆದಿರುತ್ತೆ 53 ಜನ ಗೊತ್ತು ಬರ್ತಾರೆ ಹೆಚ್ಚದೆ ಕೂಡ ಆದಿರುತ್ತೆ 55 ಕೂಡ ಬಂದ್ಕೊಂಡ ಆ ಸ್ಪರ್ಧೆ ಬೋರ್ಡು ನನ್ನ ಕ್ಷೇತ್ರೋಡು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರೋಡು 9 ಜೋಕುಲು ಆದಿರುತ್ತೆ 25 ಇದ್ದ ಮುಲ್ಕಿದ ಒಂದು ಶಾಲೆ 2 ಕಿನ್ನಿಗೋಳಿದ ಶಾಲೆ 2 ಮೂಡುಬಿದ್ರೆ ಶಾಲೆ 5 ಒಟ್ಟು 9 ಜೋಕುಲು ಆದಿರುತ್ತೆ 25 ಆದಿರುತ್ತೆ 25 ಮಾರ್ಕ್ ಇದೆ ಇಡೀ ಜಿಲ್ಲೆಡು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರನೇ ಪ್ರಥಮ. ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಗಾಗಿ ಊರ್ಮಿಳಾ ರಮೇಶ್ ಕುಮಾರ್ ಅವರಿಗೆ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಪಡೆದ ಸಮುದಾಯದ 17 ವಿದ್ಯಾರ್ಥಿಗಳಿಗೆ ಅಭಿನಂದನೆ, 36 ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ ಹಾಗೂ 12 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷ ನವೀನ್ ಚಂದ್ರ ಡಿ ಸುವರ್ಣ ಅಧ್ಯಕ್ಷತೆ ವಹಿಸಿದ್ರು. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷ ಎಚ್ಎಸ್ ಸಾಯಿರಾಮ್ ಅವರು ಶೈಕ್ಷಣಿಕ ದತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ವೆಲ್ನಾಕ್ ಆಸ್ಪತ್ರೆಯ ಮೂತ್ರರೋಗ ವಿಭಾಗದ ಡಾ ಸದಾನಂದ ಪೂಜಾರಿ, ಕಾಪಿಕಾಡ್ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಎಜೆ ಶೇಖರ್, ಮಲರಾಯ ಧೂಮಾವತಿ ಬಂಟ ದೇವಸ್ಥಾನದ ಆಡಳಿತ ಮುಕ್ತೇಸರ ಬಾಬು ಶ್ರೀ ಶಾಸ್ತಾ ಕಿನ್ಯಾ, ಗೆಜ್ಜಿಗಿರಿ ನಂದನ್ ಪಿತಿಲ್ ಟ್ರಸ್ಟಿ ಚಂದ್ರಶೇಖರ್ ಉಚ್ಚೇಲ್, ಮಾಡೂರು ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಸರ ಕೆಪಿ ಸುರೇಶ್, ಬಿಜೆಪಿ ಮಂಡಲ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ಕಾಪಿಕಾಡ್ ಉಮಾಮಹೇಶ್ವರಿ ದೇವಸ್ಥಾನದ ಮುಕ್ತೇಸರ ದಿನೇಶ್ ಕೆ ಅಥಾವರ, ಜೀವನ್ ಕುಮಾರ್ ತೊಕ್ಕೊಟ್ಟು ಮೊದಲಾದವರು ಉಪಸ್ಥಿತರಿದ್ದರು.